ಅಯೋಧ್ಯೆಯಲ್ಲಿ ರಾಮಮಂದಿರ ನಿರ್ಮಿಸಲು ಉದ್ದೇಶಿಸಲಾಗಿರುವ 67 ಎಕರೆ ಪ್ರದೇಶವನ್ನು ಯೋಜನಾಬದ್ಧವಾಗಿ ವಿನಿಯೋಗಿಸಿ ಶತಶತಮಾನಗಳ ಕಾಲ ಉಳಿಯುವ ಭವ್ಯ, ಸುಂದರ, ಬಲಿಷ್ಠವಾದ ಮಂದಿರ ನಿರ್ಮಿಸಲು ನಿರ್ಧರಿಸಲಾಗಿದೆ ಅಂತ ರಾಮ ಜನ್ಮಭೂಮಿ ತೀರ್ಥಕ್ಷೇತ್ರ ಟ್ರಸ್ಟ್ ಸದಸ್ಯ ಪೇಜಾವರ ಶ್ರೀ ವಿಶ್ವಪ್ರಸನ್ನ ತೀರ್ಥ ಸ್ವಾಮೀಜಿ ತಿಳಿಸಿದ್ದಾರೆ. ಮಂಗಳೂರಿನ ಮಲ್ಲಿಕಾ ಬಡಾವಣೆ ಮಂಜು ಪ್ರಸಾದದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಮಂದಿರ ನಿರ್ಮಾಣದ ಉದ್ದೇಶದಿಂದ ಈಗಾಗಲೇ ಕೆಲವೊಂದು ಕಲ್ಲಿನ ಕೆಲಸ ನಿರ್ವಹಿಸಲಾಗಿದೆ. ಅದನ್ನ ಸೇರಿದಂತೆ ನೀರಿನ ನಕ್ಷೆ ತಯಾರಿಸಲಾಗುವುದು. ಮಂದಿರಕ್ಕೆ ಬರುವ ಭಕ್ತರಿಗೆ ವಸತಿ ವ್ಯವಸ್ಥೆ, ಪ್ರಾಚೀನ ಸಂಸ್ಕೃತಿ ಸಾರುವ ಕಲಾಭವನ ನಿರ್ಮಾಣಕ್ಕೂ ಉದ್ದೇಶಿಸಲಾಗಿದೆ. ನಿರ್ಮಾಣ ಸಮಿತಿ ಈ ನಿಟ್ಟಿನಲ್ಲಿ ತೀರ್ಮಾನ ಕೈಗೊಳ್ಳಲಿದೆ. ಮುಂದಿನ ಬಾರಿ ರಾಮಜನ್ಮಭೂಮಿ ತೀರ್ಥಕ್ಷೇತ್ರ ಟ್ರಸ್ಟ್ ಹಾಗೂ ಮಂದಿರ ನಿರ್ಮಾಣ ಸಮಿತಿಯ ಜಂಟಿ ಸಭೆ ನಡೆಸಲು ಉದ್ದೇಶಿಸಲಾಗಿದ್ದು, ಈ ವೇಳೆ ಶಂಕುಸ್ಥಾಪನೆ ದಿನಾಂಕವನ್ನು ಗೊತ್ತುಪಡಿಸಲಾಗುವುದು ಅಂತ ಸ್ವಾಮೀಜಿ ವಿವರಿಸಿದರು. ವಿಶ್ವಾಸ ಮಂಡಳಿಯ ಕೆಲಸ ಹೀಗೆ ಪ್ರಾರಂಭ ಆಗಿದೆ. ಟ್ರಸ್ಟ್ಗೊಂದು ಬ್ಯಾಂಕ್ನಲ್ಲಿ ಅಕೌಂಟ್ ಓಪನ್ ಮಾಡಬೇಕಾಗಿದೆ. ಎಲ್ಲರೂ ಹೀಗೆ ಅಭಿಪ್ರಾಯಪಟ್ಟಿದ್ದಾರೆ. ಅಯೋಧ್ಯೆಯಲ್ಲಿ ಇರತಕ್ಕಂತಹ SBI ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದ ಶಾಖೆಯಲ್ಲಿ ಅಕೌಂಟ್ ಓಪನ್ ಖಾತೆಯನ್ನು ತೆರೆಯಬೇಕು. ಟ್ರಸ್ಟ್ನ ಲೆಕ್ಕಾಚಾರವನ್ನೆಲ್ಲ ನೋಡಿಕೊಳ್ಳೋದಕ್ಕೋಸ್ಕರ ಆಡಿಟರ್ ಶಂಕರಯ್ಯರವರನ್ನು ನೇಮಕಗೊಳಿಸಬೇಕು ಅಂತ ಮೊನ್ನೆ ತೀರ್ಮಾನ ಆಗಿದೆ. ಪೇಜಾವರ ಮಠದ ವತಿಯಿಂದ ಗುರುಗಳ ಹೆಸರಿನಲ್ಲಿ ಮೊದಲ ಕಾಣಿಕೆಯನ್ನು ನಾವು ಕೃಷ್ಣ ಪ್ರಸಾದ ಅಂತ ಹೇಳಿಕೊಂಡು 5 ಲಕ್ಷ ರೂಪಾಯಿಗಳನ್ನು ಮೊನ್ನೆ ದೇಣಿಗೆ ನೀಡಿದ್ದೇವೆ. ಹಾಗೂ ಈ ಎಲ್ಲ ದೊಡ್ಡ ಕೆಲಸ ಅದು ನಿರ್ವಿಘ್ನವಾಗಿ, ಸುಸೂತ್ರವಾಗಿ, ಯಶಸ್ವಿಯಾಗಿ ನೆರವೇರಬೇಕಾಗಿದೆ.